ಯುದ್ಧ ಮಾಡಬೇಡ ಅಂತ ಹೇಳಬೇಕಾದ್ರೆ ಎಲ್ಲರೂ ಅವ್ರ ಮೇಲೆ ಬಿದ್ದುಬಿಟ್ರು. ಈಗ ಟ್ರಂಪ್ ಅವ್ರು ಯುದ್ಧ ನಿಲ್ಲಿಸಿ ಅಂತ ಹೇಳಿದಾಗ ನಮಗೊಂದು ಸ್ವಾಭಿಮಾನ ಇರಬೇಕಲ್ಲ. ಅದೇ ಯುದ್ಧ ಆಗಬೇಕು ಬೇಡ ಅನ್ನೋದಲ್ಲ, ಅದು ನಮ್ಮ ದುಡ್ಡು ತಗೊಳ್ಳುವಂಥ ತೀರ್ಮಾನ. ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿಯವರು ತಗೊಂಡಾಗ ಪ್ರಜೆಗಳಾದಂಥ ನಾವು ಅದನ್ನು ಒಪ್ಕೊಳ್ತೀವಿ. ಆದರೆ ಒಬ್ರಿಗೊಂದು ನ್ಯಾಯ ಇನ್ನೊಬ್ರಿಗೆ ನ್ಯಾಯ ಆಗಬಾರ್ದು ಅಂತ ನಾನು ಹೇಳ್ತಿರೋದು ಅಷ್ಟೇ. ಯಾಕೆ ಅಂತ ಹೇಳಿದ್ರೆ ಈ ಪಾಕಿಸ್ತಾನ ಮತ್ತು ಇಂಡಿಯಾದ ನಮ್ಮ ದೇಶದ ವಾರ ಆಗಬೇಕಾದ್ರೆ ಇದನ್ನು ಯಾರು ನಿಲ್ಲಿಸಿರೋದು? ಇದ್ರ ಬಗ್ಗೆ ಒಂದು ನಮಗೆ ಪಾರ್ಲಿಮೆಂಟನ್ನು ಕರಿಬೇಕು, ಪಾರ್ಲಿಮೆಂಟಲ್ಲಿ ಇದನ್ನು ಡಿಸ್ಕಸ್ ಆಗಬೇಕು. ಇವತ್ತು ಪಾಕಿಸ್ತಾನದವರು ಕ್ಲೈಮ್ ಮಾಡ್ತಾ ಇದ್ದಾರೆ ನಾವು ವಿಜಯನ ಸಾಧಿಸಿದ್ದೀವಿ. ಇದರ ಸತ್ಯತೆಯನ್ನು ನಮಗೆ ತಿಳಿಸ್ಬೇಕಲ್ಲ ಸರ್ ಜನರಿಗೆ. ಯಾಕೆಂತೇಳಿ ಈಗಾಗಲೇ ನಮ್ಮ ನಾಯಕರುಗಳು ಹೇಳಿರೋದ್ರಿಂದ ನಾವು ಅದನ್ನು ಮತ್ತೆ ಒತ್ತಾಯ ಮಾಡಿದ್ರೆ ನಾವು ಕೇಳ್ತೇವೆ. ಇವತ್ತು ಜನರಿಗೆ ನಮಗೆ ಗೊತ್ತಾಗಬೇಕಲ್ಲ ಯಾರಪ್ಪ ನಿಲ್ಲಿಸಿದ್ದಾರೆ. ಸಿಮ್ಲಾ ಅಗ್ರಿಮೆಂಟ್ ಪ್ರಕಾರ ಸರ್ ಅದನ್ನು ನಮಗೆ ಥರ್ಡ್ ಕಂಟ್ರಿಯವರು ಎಂಟ್ರ್ ಆಗಬಾರ್ದು. ನಮಗೆ ಇವತ್ತು ಇದು ಎಲ್ಲಿ ತನಕ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗೋಕ್ಕಿಂತ ಮುಂಚೆನೆ ಇವತ್ತು ಟ್ರಂಪ್ ಅವ್ರು ಹೇಳ್ತಾ ಇದ್ದಾರೆ ನಾವು ಈ ಎರಡೂ ದೇಶದ ವಾರನ್ನು ನಾವು ನಿಲ್ಲಿಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಹಾಗಾದರೆ ನಮ್ಮನ್ನು ನಾವು ಅವ್ರಿಗೆ ಮಾರ್ಕೊಂಡಿದ್ದೀವ? ಮುಂಚೆ ಇಂದಿರಾ ಗಾಂಧಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ರು, ಜವಾಹರ್ಲಾಲ್ ನೆಹರು ಬಗ್ಗೆ ಅವ್ರು ಮಾಡ್ತಾ ಇದ್ರು. ಅವ್ರು ಇಂದಿರಾ ಗಾಂಧಿ ಅವ್ರು ನಾವು POKನ ಬಿಟ್ಟು ಕೊಟ್ವಿ ಅದು ಇದು ಅಂತ ಹೇಳ್ತಾ ಇದ್ರಲ್ಲ ಸರ್. ಇದನ್ನು ಇವತ್ತು ನಾವು ತಗೊಳ್ಬೋದಿತ್ತಲ್ಲ ವಾಪಸ್ಸು. ನಾವು ಯಾಕೆ ಸುಮ್ಮನೆ